ಸರ್ಕಸ್ ತುಳು ಸಿನಿಮಾ ಜೂನ್ 23ರಂದು ಬಿಡುಗಡೆ. ರೂಪೇಶ್ ಶೆಟ್ಟಿ ಮತ್ತು ತಂಡದ ಸರ್ಕಸ್ ಚಲನಚಿತ್ರದ ಬಿಡುಗಡೆಯ ತಯಾರಿಯು ಸಂಪೂರ್ಣ ಸಿದ್ಧಗೊಂಡಿದ್ದು, ಏಕಕಾಲದಲ್ಲಿ ತುಳುನಾಡು ಮತ್ತು ವಿದೇಶಗಳಲ್ಲಿ ಬೆಳ್ಳಿತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ 50ಕ್ಕೂ ಮಿಕ್ಕಿ ಪ್ರೀಮಿಯರ್ ಶೋ ಮಾಡಿದ್ದು, ಎಲ್ಲ ಕಡೆಗಳಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಬಿಡುಗಡೆಯು ಮೊದಲು ಕರಾವಳಿ, ನಂತರ ಬೆಂಗಳೂರು, 3ನೇ ವಾರ ಮುಂಬೈಯಲ್ಲಿ ಪ್ರದರ್ಶನ ಮಾಡುವುದಾಗಿ ಸಾಯಿ ಪ್ಯಾಲೇಸ್ ಮಂಗಳೂರು ಇಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ತಿಳಿಸಿದರು. ನಮ್ಮ ಬಿಗ್ಗೆಸ್ಟ್ ರಿಲೀಸ್ ಟ್ರೈ ಮಾಡೋದಿಲ್ಲ. ನಮ್ಮ ಕರಾವಳಿದ 14 ಸೆಂಟರ್ ದುಬೈಡ್ ಆಲ್ರೆಡಿ ಕನ್ಫರ್ಮ್ ಮಾಡಿ 14 ಸೆಂಟರ್ ದುಬೈಡ್ ರಿಲೀಸ್ ಆವೊಂದು, ಮಸ್ಕತ್ ರಿಲೀಸ್ ಆವೊಂದು, ಕತಾರ್ ರಿಲೀಸ್ ಆವೊಂದು. ಟೋಟಲ್ ನಮ್ಮೊಂಜಿ 35 ಇತ್ತು ಆಲ್ರೆಡಿ ಕನ್ಫರ್ಮ್ ಆತನು. ನಮ್ಮೊಂದು 50ಗೆ ಟಾರ್ಗೆಟ್ ಒಂದು ಬಿಗ್ಗೆಸ್ಟ್ ತುಳು ರಿಲೀಸ್ ಆವೋಡು. ಬ್ಯಾಂಗ್ಳೂರು ಮಾತ್ರ ನಮ್ಮ ಬ್ಯಾಂಗ್ಳೂರು ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ 50 ಮಿತ್ತುಕೋಪುಂಡು. ಕೂಡ ಬ್ಯಾಂಗ್ಳೂರು ಒಂದೇ ಕನ್ಸರ್ನ್ ಆದ್ರಿಂದ ಒಂದು ಎಡ್ಡೆ ಮಾರ್ಕೆಟ್ ಅಲ್ಪ ಉಂಡು. ನಲ್ಲ ಎಡ್ಡೆ ಮಲ್ಪೋಡು ಒಂಚೂರು ಕಾನ್ಸಂಟ್ರೇಷನ್ ಮಲ್ಪೋಡು. ಸಂಜಾದ ನಮ್ಮ 30th ರಿಲೀಸ್ ಮಲ್ಪುಗಾಂದಿಲ್ಲ ಬ್ಯಾಂಗ್ಳೂರ್ದು. ಬಾಕಿದ ಮಾತಾಡಕ್ಕಿಲ್ಲ 23ಗೆ ರಿಲೀಸ್ ಮಲ್ಪುಗಾಂದಿಲ್ಲ. ಓವರ್ ಆಲ್ 50 ಮಿತ್ ಸೆಂಟರ್ಸ್ ನಮ್ಮ ರಿಲೀಸ್ ಮಲ್ಪುಂದಲ್ಲ. ಒಂದು ತುಳು ಸಿನಿಮಾಗೆ ಈ 13-14 ಇನ್ನೊಂದಿತ್ತ ನಮ್ಮ ಬಟ್ಟಿದ್ದ 50 ಮಿತ್ ಸೆಂಟರ್ ನಮ್ಮ ಮಲ್ತೊಂದಿಲ್ಲ ಬಂದ. ಅವ್ ನಮ್ಮ ಸಾಧನೆ ಅದ್ದು ಅವ್ ತುಳು ಭಾಷೆದ ತುಳು ಸಿನಿಮಾ ರಂಗದ ಮಾತು ಇದು ವರ್ಷದ ಬಂಗಬತ್ತಿನ ಒಂದು ಸಾಧನೆ ಅಂತ ಬಂದ್ರೆ ಇಷ್ಟಪಡುತ್ತೆ. ಚಿತ್ರದಲ್ಲಿ ಯಶ್ ಶೆಟ್ಟಿ ಮತ್ತು ರಚನ್ ರೈ ಹೊಸ ಮುಖಗಳಾಗಿದ್ದು, ಹಾಸ್ಯ ತ್ರಿವಳಿಗಳಾದ ಅರವಿಂದ್ ಪೋಳಾರ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ಮುಂಗಾರಿಗೆ ಹಾಸ್ಯದ ಮಳೆಯನ್ನೇ ಸುರಿಸಲಿದ್ದಾರೆ. ಶೂಲಿನ್ ಫಿಲಮ್ಸ್ ಮುಗ್ರೋಡಿ ಫಿಲಮ್ಸ್ ಲಾಂಛನದಡಿಯಲ್ಲಿ ಸಿನಿಮಾ ತಯಾರಾಗಿದ್ದು, ಸಂಭಾಷಣೆ ಪ್ರಸನ್ನ ಶೆಟ್ಟಿ ಬೈಲೂರು, ಲೋಯ್ ಅವರ ಸಂಗೀತ ಚಿತ್ರಕ್ಕಿದ್ದು, ಈಗಾಗಲೇ ತುಳುನಾಡಿನಾದ್ಯಂತ ಸರ್ಕಸ್ ಹೊಸ ಸಂಚಲನ ಸೃಷ್ಟಿಸಿದ್ದು, ಚಿತ್ರಾಭಿಮಾನಿಗಳು ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ. ಸೀರಿಯಸ್ ಬಂದಿದ್ದಾರೆ. ನೆಟ್ ಫುಲ್ ಕಾಮಿಡಿಯೇ. ಒಂದು ಖಾಲಿ ಟ್ರೇಲರ್ ನಾನಾ ಬಾರ್ಪುನ ಪೆಚ್ಚ